ಫಸ್ಟಿಗೆ ಅಲ್ಲಿ ಜಾಯ್ನ್ ಆಗಿದ್ವಿ, ಅದು 2 ವರ್ಷ ಕೊಡುವಂತೆ. 2 ವರ್ಷ ನಿಲ್ಲಿಸಿದಾಗ ನಾವು ಹಾಗೆ ಬಿಟ್ಟಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಅವರು ಮೈನಸ್ ಮಾತಾಡ್ತಾರೆ. ಅವರಿಗೆ ಫರ್ದರ್ ನಾವು ಫ್ಯೂಚರ್ಗೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಬೇಕು. ಈಗ ಉದ್ಯೋಗ ಮೇಳ ಮಾಡುವಂಥದ್ದು ಕೂಡ ಅದಕ್ಕೆ ನಮ್ಗೆ ಎಷ್ಟು ಜನ ಇದ್ದಾರೆ ಅಂತ. ಈಗ ನಮ್ಮ ಜಿಲ್ಲೆಯಲ್ಲಿ ತಗೊಂಡ್ರೆ 6,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಪುತ್ತೂರಲ್ಲಿ ತಗೊಂಡು 770 ಅಂದರೆ ಅದು 300-400 ಜನ ಸಿಗ್ಬೋದು 2 ವರ್ಷದಲ್ಲಿ. ಅವರಿಗೆ ನಾವು ಮೆಸೇಜನ್ನು ಕೊಡಬೇಕು, ಅವರಿಗೆ ಮಾಹಿತಿ ಕೊಡಬೇಕು. ನಾಳೆ ನಮ್ಗೆ ಏನು ಉದ್ಯೋಗನೇ ಇಲ್ಲ, ಈ ಕಡೆ ಬರ್ತಲೇ ಇಲ್ಲ ಅಂತೇಳಿ ಆಗಬಾರ್ದು. ಅದಕ್ಕೆ ನಾವು ಪ್ಲ್ಯಾನ್ ಲೀಸ್ಟ್ ತೆಗೆದುಕೊಂಡು ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಈಗ ಪುತ್ತೂರಲ್ಲಿ ಉದ್ಯೋಗ ಮೇಳ ಮಾಡುವಂಥದ್ದು ಜುಲೈಯಲ್ಲಿ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಬೇಕು. ಈಗ ಸೋಮವಾರ ಫ್ರೈಡೇ ನಮ್ಮ ಮೆಂಬರ್ಗಳಿಗೆ ಕೂಡ ಗೊತ್ತಿರಬೇಕು. ಪುತ್ತೂರಲ್ಲಿ ನಾವು ಒಂದು ಉದ್ಯೋಗ ಮೇಳ ಮಾಡೋದು, ಅದರ ಮುಖ್ಯ ಟಾರ್ಗೆಟ್ ಏನಂತ ಹೇಳಿದ್ರೆ ಯಾರಿದ್ದಾರೆ ಅವ್ರಿಗೇನು ಉದ್ಯೋಗ ಸಿಗಲಿಲ್ಲ ಅಂಥವ್ರಿಗೆ ನಾವು ಪ್ರಥಮ ಪ್ರಾಶಸ್ತ್ಯದಲ್ಲಿ ಆಯ್ಕೆ ಮಾಡಬೇಕು. ಅದಕ್ಕೆ ಬೇಕಾದಂಥ ತಯಾರಿಗಳೆಲ್ಲ ಮಾಡೋಣ. ಅದರೊಟ್ಟಿಗೆ ನಮ್ಮ ಇಲಾಖೆಯವರನ್ನು ಕೂಡ ಅದನ್ನು ಸೇರಿಸಬೇಕು. ಎಷ್ಟು ಎಲ್ಲ ಕಂಪನಿಗಳನ್ನು ಬರಲಿಕ್ಕೆ ಹೇಳಿ ಅವರಿಗೆ ನಾವು ವ್ಯವಸ್ಥೆಗಳನ್ನು ಮಾಡಿ ಎಷ್ಟು ಅದಕ್ಕೆ ಈಗ ನಾವು 6,000 2,100-500 ಜನಕ್ಕಾದರೂ ಈ ಜಿಲ್ಲೆಯಲ್ಲಿ ಉದ್ಯೋಗ ಕೊಡ್ತದೆ. ಅಥವಾ ಪುತ್ತೂರಲ್ಲಿ 400 ಜನಕ್ಕೆ ಈ ಭಾಗದಲ್ಲಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಭಾಗದಲ್ಲಿ ಹೋಗ್ತಾರೆ. ಒಂದು 200 ಜನಕ್ಕೆ ಉದ್ಯೋಗ ಅಂದರೆ ನಮಗೆ ಇದು ಪ್ಲಸ್ ಆಗ್ತದೆ. ಸರ್ಕಾರ ಮಾಡಿದೆ. ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡಬೇಕು. ಅದಕ್ಕೆ ಲೀಸ್ಟನ್ನು ಆದಷ್ಟು ಬೇಗ ನೀವು ಸೋಮವಾರಗಳಲ್ಲಿ ಬಂದರೆ ಆ ಲೀಸ್ಟೇ ಇರಲಿ. ನಮ್ಮ ತಾಲೂಕಿಗೆ ಫಸ್ಟಿಗೆ ನಮ್ಮ ತಾಲೂಕು, ಉಳಿದ ಜಿಲ್ಲೆಯಲ್ಲಿ ಬೇರೆ ತಗೊಳ್ಳೋದು ನಾವು ಆ ತಾಲೂಕಿನ ಕೆಲಸ ಆಗ್ತದೆ. ಆಗ ಅಷ್ಟು ಜನಕ್ಕೆ ನಾವೇನಾದರೂ ಕೊಟ್ಟರೆ ಫ್ಯೂಚರ್ ಆಗ್ತದೆ, ಅವರಿಗೆ ಭವಿಷ್ಯ ಕೊಡಲಿಕ್ಕಾಗ್ತದೆ. ಒಂದು ವೇಳೆ ಅವರಿಗೆ ಅಲ್ಲಿ ಉದ್ಯೋಗ ಸಿಗಲಿಲ್ಲ ಅಂತಂದರೆ ಫ್ಯೂಚರ್ ಬೇರೆ ಏನಾದರೂ ಇಲಾಖೆಯಲ್ಲಿ ಇರುವಂಥ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ನಾವು ಎಲ್ಲ ವಿಷಯ ಕೊಡ್ತೇವೆ. ನಮ್ಮ ಯುವನಿಧಿಯಲ್ಲಿ ಅಂತ ಒಂದು ಏನು ಎಲ್ಲರಿಗೂ ಅರ್ಹತೆ ಇದ್ದರೆ ಅವರಿಗೆ ನೆಕ್ಸ್ಟ್ ಆ ಯೋಜನೆ ಇಲಾಖೆ ಯೋಜನೆಗಳನ್ನು ಕೊಡ್ಬೋದು. ಅವರಿಗೆ ಫ್ಯೂಚರಿಗೆ ಏನಾಗ್ತದೆ ನಾವು ಶಕ್ತಿ ಕೊಡ್ತೇವೆ. ಅದೇ ನಾವು ಅರ್ಜಿ ಕೊಟ್ಟರೆ ನಮ್ಮ ಒಂದು ದೇಶ ಜನ ನಿರೀಕ್ಷೆ ಮಾಡಬೇಕಲ್ಲ. ನಾವು ನಿರೀಕ್ಷೆ ಮಾಡಿದ್ರೆ ನಮ್ಮ ತಾಲೂಕಲ್ಲಿ 771 ಜನ ಯುವನಿಧಿಯವರಿದ್ದಾರೆ. ಉದ್ಯೋಗ ಸಿಕ್ಕರೆ ಓದಿ ಪದವಿ ಅಥವಾ ಡಿಪ್ಲೊಮಾ ಆದವರು ಇದ್ದಾರೆ. ಅವರನ್ನು ಫಸ್ಟ್ ನಾವು ತಗೊಳ್ಳೋಣ. ಉಳಿದ ತಾಲೂಕಿಗೆ ಪ್ರಚಾರ ಕೊಡುವ ಬಂದವರಿಗೆ ಅರ್ಹತೆ ಸಿಗ್ತದೆ. ನಮ್ಮ ಪುತ್ತೂರಿನ ಯುವನಿಧಿ ಆಗ ನಮ್ಮ ಸಮಿತಿ ಕೆಲಸ ಮಾಡಿದಂತೆ ನಮ್ಮ ಇಲಾಖೆಯವರು ಮೀಟಿಂಗಲ್ಲಿ ನಾವು ಕೇಳಿದ್ವಿ ಸರ್, ಎಷ್ಟು ಜನರನ್ನ ನಾವು ಅಂದರೆ 2 ವರ್ಷದಿಂದ ಎಷ್ಟು ಜನ ಹಣ ಪಡಿತಾ ಇದ್ದಾರೆ, ಅವ್ರಿಗೆ ಎಷ್ಟು ಜನರು ಸ್ಟಾಪ್ ಆಗಿದೆ, ಆ ಸ್ಟಾಪ್ ಆದವ್ರು ಪಟ್ಟಿ ಕೊಟ್ಟರೆ ಈ ಥರ ಒಂದು ಮುಂದಿನ ಕಾರ್ಯಕ್ರಮಗಳಿಗೆ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ದಯವಿಟ್ಟು ಪಟ್ಟಿಯನ್ನು ಸೇರಿ ಕೇಳಿದ್ವಿ ಸರ್. ಅದು ಕೆಲವೊಂದಿಷ್ಟು ಸಮಸ್ಯೆಗಳಿದೆಯಲ್ಲ ಸರ್, ತಾಂತ್ರಿಕ ದೋಷಗಳು, ಅವು ನಿವಾರಣೆ ಆದ ತಕ್ಷಣ ನಾವು ಪಟ್ಟಿ ಕೊಡ್ತೇವೆ. ಎಷ್ಟು ಜನ ಇದ್ದಾರೆ ಸರ್ ಆಯುಕ್ತಾಲಯದಿಂದ? ನಿನ್ನೆ ಸಂಜೆ ಕಮಿಷನರ್ ಮೇಡಮ್ ಜೊತೆ ಮೀಟಿಂಗ್ ಇತ್ತು ಸರ್, ವರ್ಚುವಲ್ ಮೀಟಿಂಗಲ್ಲಿ ಕೇಳಿದ್ವಿ ಸರ್, ಅಧ್ಯಕ್ಷರ ಹೆಸರು ಉಲ್ಲೇಖ ಮಾಡಿ ಕೇಳಿದ್ವಿ. 1,500 ರೂಪಾಯಿ ಯುವ ನಿಧಿಯಲ್ಲಿ ನಾವು ಇಲ್ಲಿವರೆಗೆ ನಮ್ಮ ಪುತ್ತೂರು ತಾಲೂಕಿನ 766 ಫಲಾನುಭವಿಗಳಿಗೆ ಇಲ್ಲಿವರೆಗೆ ನಮ್ಮ ದುಡ್ಡು ಬಿಡುಗಡೆ ಆಗಿದೆ. ಲಾಸ್ಟ್ ಯಾವಾಗ ಬಿಡುಗಡೆ ಆಯಿತು ಸರ್? ಡಿಸೆಂಬರಲ್ಲಿ ಆಗಿತ್ತು ಸರ್. ಡಿಸೆಂಬರಿಂದ ದುಡ್ಡು ಮೊನ್ನೆ ರೀಸೆಂಟ್ ಈಗ ಬಿಡುಗಡೆ ಈ ವಾರದಲ್ಲಿ ಸರ್, ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳದ್ದು ಕ್ರೆಡಿಟ್ ಆಗಿದೆ ಸರ್. ನಿನ್ನೆ ಸಂಜೆಯಿಂದ ಮಾರ್ಚ್ದು ಆಗ್ತಾ ಇದೆ ಸರ್. ಅದರ ನೆಕ್ಸ್ಟ್ ಮೀಟಿಂಗ್ ಲಾಸ್ಟ್ 2 ತಿಂಗಳದು ಒಮ್ಮೆಲೆ ಬಂದಿದೆ. ಈಗ 1 ತಿಂಗಳದು ಬರ್ತಾ ಇದೆ. ಮಾಹಿತಿಗೆ ಯುವ ನಿಧಿದು ದುಡ್ಡು ಬರಲಿಲ್ಲ, ಕೆಲವರು ಬರಲಿಲ್ಲ ಅಂತೇಳಿ ನೆಗೆಟಿವ್ ಆಗಿ ಮಾತಾಡ್ತಾರೆ. ನಾವು ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಮಾಧ್ಯಮದವರು ಹೇಳೋದು ಈಗ ಡಿಸೆಂಬರ್ವರೆಗೆ ದುಡ್ಡು ನಮ್ಮದು ಕ್ಲಿಯರ್ ಆಗಿದೆ. ಹೌದು ಸರ್. ಇಲ್ಲ ಸರ್, ಫೆಬ್ರವರಿವರೆಗೂ ಬಂದಿದೆ ಸರ್. ಫೆಬ್ರವರಿದು ಬಂದರೆ ಮಾರ್ಚಿದು ನಿನ್ನೆಯಿಂದ ಆಗ್ತಾ ಇದೆ ಸರ್. ಒಟ್ಟಿಗೆ ಇಲ್ಲಿವರೆಗೆ ಪೇಮೆಂಟ್ ಆದ್ದು 2,18,65,500 ರೂಪಾಯಿ. ಹೌದು ಸರ್. ಮಾಹಿತಿ ನಿಮ್ಮ ಹತ್ರನೂ ಕೂಡ ಇರಲಿ, ನಮ್ಮ ಸದಸ್ಯರ ಹತ್ರ ಕೂಡ ದಾಖಲೆಯನ್ನು ಇಟ್ಕೊಂಡು ಮಾತಾಡಿ. ಯಾರಾದರೂ ಕೇಳ್ತಾರೆ. ಈಗ ಗ್ಯಾರಂಟಿ ಬಗ್ಗೆ ಮಾತನಾಡುವಾಗ ನಾವು ಕೂಡ ಮೆಂಬರ್ಗಳಾದವರು ಸ್ವಲ್ಪ ಮಾಹಿತಿಗಳನ್ನು ಇಟ್ಕೊಂಡು ಮಾತಾಡಬೇಕು. ಅಂದಾಜಿಗೆ ಮಾತಾಡಲಿಕ್ಕೆ ಹೋಗೋದು ಬೇಡ. ಆಗ ನಾವು ಸಮಿತಿಯಲ್ಲಿ ಇದ್ದೇವೆ ಅಂತೇಳಿ ಆಗ್ತದೆ. ಮಾಧ್ಯಮದವರು ಕೇಳಿದರು, ಪಬ್ಲಿಕ್ ಕೇಳಿದರು, ಯಾರು ಕೇಳಿದ್ರು ಕೂಡ ನಾವು ಆನ್ಸರೇಬಲ್ ಆಗೋಣ. ಮಾಹಿತಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಬೇರೆ ನಿಧಿಯ ಯುವ ನಿಧಿಯ ಬಗ್ಗೆ ಕೇಳಲಿಕ್ಕೆ ನಿಮ್ದೇನು ಐಡಿಯಾ ಇದೆಯಾ ಹೇಳಲಿಕ್ಕೆ? ಸರ್ ಬರ್ತಾ ಇದೆ, ನಿನ್ನೆಯಿಂದ ಹಣ ಕ್ರೆಡಿಟ್ ಆಗ್ತಾ ಇದೆ ಎಲ್ಲ ಕ್ಯಾಂಡಿಡೇಟ್ಸ್. ಅಂದರೆ ಸರ್ ಅದು ಪಟ್ಟಿ ಬರಲಿಲ್ಲ ಸರ್, ಇನ್ನು ಎಷ್ಟು ಜನರಿಗೆ ಕ್ರೆಡಿಟ್ ಆಗಿದೆ ಅಂತ. ರಿಜಿಸ್ಟ್ರೇಷನ್
ಸರ್ 2026 ಸಹಿತ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸರ್. ಯಾರ್ದೆಲ್ಲ ನ್ಯಾಡಲ್ಲಿ ಅಪ್ಲೋಡ್ ಆಗಿದೆ, ಈ ನರ್ಸಿಂಗ್ ಅವ್ರದ್ದು ಮತ್ತು ಬಿ ಫಾರ್ಮ್ದವ್ರದ್ದು ಅವ್ರದ್ದೆಲ್ಲ ಆಗ್ತಾ ಇದೆ ಸರ್. ಬಟ್ ಡಿಗ್ರಿದು ಈಗ ಎಕ್ಸಾಮ್ ಆಗ್ತಾ ಇದೆಯಲ್ಲ ಸರ್. ಕೊಡ್ತಾ ಇದ್ದೀರಾ ಸಪ್ರೇಟ್ ಆಗಿ ಸರ್ 26 ಅಂದರೆ ಸರ್ ಈಗ ಡಿಗ್ರಿ ಎಕ್ಸಾಮ್ ಮುಗಿದ ಮೇಲೆ ಪ್ರಚಾರ ಕೊಡುವಂತ ಡಿಗ್ರಿ ಎಕ್ಸಾಮ್ ಆದ ನಂತರ ಸರ್ ಅವಾಗ ಅವ್ರು ಎಲಿಜಿಬಲ್ ಆಗ್ತಾರೆ ಸರ್. ರಿಸಲ್ಟ್ ಬೇಕಾದ್ರೆ ನಾವು ಕಳೆದ ವರ್ಷ ಮಾಡಿದಾಗ ಇಲ್ಲೇ ಕ್ಯಾಂಪ್ ಮಾಡೋಣ. ಓಕೆ. ಈಗ ಟೀಮ್ ಇದೆ ಸರ್, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು ಮಾಡೋಣ. ಹಾಂ ಸರ್, ಟೀಮ್ ಇದೆ, ಎಲ್ಲ ಇದೆ, ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್. ಗೃಹಜ್ಯೋತಿಯಲ್ಲಿ ಏಪ್ರಿಲ್ 2026ರವರೆಗಿನ ಅಂಕಿಅಂಶ ಹೇಳ್ತೀನಿ ಸರ್. ನಮ್ಮ ಪುತ್ತೂರು ತಾಲೂಕಿನಲ್ಲಿ ಅರ್ಹ ಫಲಾನುಭವಿಗಳು 60,294. ಈ ಮೊತ್ತದಲ್ಲಿ ನಾವು 60,050 ಗ್ರಾಹಕರನ್ನು ಗೃಹಜ್ಯೋತಿಯಲ್ಲಿ ನೋಂದಣಿ ಮಾಡಿದ್ದೇವೆ. ಅಂದರೆ 99.60% ಪ್ರಗತಿ ನಾವು ಸಾಧಿಸಿದ್ದೇವೆ ಸರ್. ಇದರಲ್ಲಿ ಏಪ್ರಿಲ್ 2026ನೇ ತಿಂಗಳಲ್ಲಿ 0 ಯೂನಿಟ್ಸಿಗೆ ಬಿಲ್ ಜಾರಿಗೊಳಿಸಿರುವಂಥ ಬಳಕೆದಾರರ ಸಂಖ್ಯೆ 26,702. ಒಟ್ಟು ಬಿಡುಗಡೆಯಾದ ಮೊತ್ತ ಬಗ್ಗೆ ಮಾಹಿತಿ ನೀಡಬೇಕು ಅಂತಂದರೆ 2023-24ನೇ ಸಾಲಿನಲ್ಲಿ 2,453.95 ಲಕ್ಷ, ಅಂದರೆ 24.5395 ಕೋಟಿ. 2024-25ರಲ್ಲಿ 3,887.46 ಲಕ್ಷ, ಅಂದರೆ 38.8746 ಕೋಟಿ. 2025-26ನೇ ಸಾಲಿನಲ್ಲಿ 5,004.4 ಲಕ್ಷ, ಅಂದರೆ 50 ಕೋಟಿ 50.0440 ಕೋಟಿಗಳಷ್ಟು ಬಿಡುಗಡೆ ಆಗಿರುವಂಥ ಮೊತ್ತ. ಅದೇ ರೀತಿ 2026-27 ಅಂದರೆ ಈ ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ ತಿಂಗಳವರೆಗೆ 3.577 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಅಂದರೆ ಒಟ್ಟಾಗಿ ನಮಗೆ 2023ರಿಂದ ಈ ಯೋಜನೆ ಜಾರಿಯಾದ ನಂತರ 117.0359 ಕೋಟಿಗಳಷ್ಟು ಅನುದಾನ ಗೃಹಜ್ಯೋತಿ ಸೌಲಭ್ಯದಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥದ್ದು ಸರ್. ಮತ್ತು ಕಳೆದ ಬಾರಿಯ ಅನುಪಾಲನಾ ವರದಿಯಲ್ಲಿ ಒಂದು ಸಮಸ್ಯೆ ಬಗ್ಗೆ ಪ್ರಸ್ತಾವಿಸಿದ್ರಿ ಸರ್. ಅದು ಸೇಡಿಯಪ್ಪ ಎಂಬಲ್ಲಿ ಅಪಾಯಕಾರಿ ಕಂಬ ತೆರವು ಮಾಡುವ ಬಗ್ಗೆ. ಇದು ಇನ್ನೂ ಕೂಡ ವರ್ಕ್ ಚಾಲ್ತಿಯಲ್ಲಿದೆ ಸರ್. ಅದು ಹೆದ್ದಾರಿ ಅಗಲೀಕರಣ, ಕಂಬಗಳು ಇನ್ನೂ ಕೂಡ ಸ್ಥಳಾಂತರ ಆಗಲಿಕ್ಕಿದೆ. ಅದು ನಮ್ಮ ಈ ಬಳುವಾರಿಂದ ಹಿಡಿದು ಸೇಡಿಯಪ್ಪವರೆಗಿನ ರಸ್ತೆ ಅಗಲೀಕರಣ ಒಬ್ಬರೇ ಗುತ್ತಿಗೆದಾರರು ಮಾಡುವಂಥದ್ದು. ಹಾಗೆ ಲೈನ್ ಆಫ್ ಎಲ್ಲ ನೋಡಿಕೊಂಡು ನಾವು ಅದು ತೆರವು ಮಾಡಿಸಿ ಕೊಡ್ತೇವೆ ಸರ್. ಕೆಲಸ ಅದನ್ನು ಆಗಲಿಕ್ಕೆ ಬಾಕಿ ಇದೆ. ಮತ್ತು ಟ್ರೀ ಕಟ್ಟಿಂಗ್ ಬಗ್ಗೆ ಕೂಡ ಒಂದು ಪ್ರಸ್ತಾವ ಮಾಡಿದ್ದೆ. ಅದು ನಾವು ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಮಳೆ ಗಾಳಿ ಸ್ವಲ್ಪ ಜಾಸ್ತಿ ಬಂದ ಸಂದರ್ಭದಲ್ಲಿ ಸ್ವಲ್ಪ ಅದು ಕೆಲಸಗಳು ತಡೆ ಆಗ್ತದೆ. ಇವತ್ತು ಕೂಡ ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ನಾವು ನಗರ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ನಾವು ಆ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಸರ್. ಟ್ರೀ ಕಟ್ಟಿಂಗ್ ಸಮಯದಲ್ಲಿ ಆ ಜಾಗದ ಮಾಲೀಕನ ಯಾರಾದರೂ ಇಲ್ಲದೆ ಇರಬೇಕಾದ್ರೂ ಕಡಿತಾರೆ. ಸೀದಾ ಟ್ರೀಯನ್ನು ಬರೆದು ಮೇಲಿಂದ ಕಟ್ತಾರೆ. ಅನ್ನೊಂದು ಸ್ವಲ್ಪ ನೋಡಿಕೊಂಡು ಆ ಜಾಗದ ಮಾಲೀಕ ಅಥವಾ ಜಾಗದವರ ಅವರ ಇದರಲ್ಲಿ ಒಂದು ವಿಷಯ ತಿಳಿಸ್ಬಿಟ್ಟು ಮಾಡುವಂಥ ವ್ಯವಸ್ಥೆ ಒಂದು ಆದರೆ ಒಳ್ಳೆಯದು. ಸರಿ ಸರ್, ಓಕೆ ಓಕೆ ಸರ್. ಅವ್ರು ಬಂದಾಗ ನಾವು ಇರುವುದಿಲ್ಲ. ನಾನು ಇಲ್ಲಿದ್ದೇನೆ, ನನ್ನ ತೋಟದಲ್ಲಿ ಕಡಿತಾರೆ ಅವರು, ನೀವು ಇಲ್ಲಿದ್ದೀರಿ. ಅಂಥ ಸಂದರ್ಭದಲ್ಲಿ ಆಗಿರ್ಬೋದು. ಕೆಲವರು ನಮ್ಮ ಒಂದು ಕಡೆಯಿಂದ ತಪ್ಪಲ್ಲ, ನಮ್ಮ ಕಡೆಯಿಂದ ತಪ್ಪು ಇರ್ತದೆ. ಈಗ ಒಂದು ಮಾಹಿತಿ, ಇಲ್ಲಿಗ ನೀವು ಕೊಟ್ಟ ಮಾಹಿತಿಯಲ್ಲಿ 117 ಕೋಟಿ 3,59,000 ಅಂತ ಹೇಳಿದ್ದಾರೆ. ಮೊನ್ನೆ ನಮಗೆ ಮಂಗಳೂರಲ್ಲಿ ಕೊಟ್ಟಾಗ 120 ಕೋಟಿ 60 ಲಕ್ಷದ 10,000 ಅಂತ ಕೊಟ್ಟಿದ್ದಾರೆ ಸರ್. ಇದು ಏಪ್ರಿಲ್ ತಿಂಗಳವರೆಗಿದ್ದು ಮಾಹಿತಿ ಸರ್. ಅಲ್ಲ, ಅವರು ಯಾವ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಈ ಮಾಹಿತಿನೂ ಪಕ್ಕ ಆಗಬೇಕು. 3 ಕೋಟಿ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಇದು ನಾನು ಸ್ವಲ್ಪ ಅಂಕೆ ಸಂಖ್ಯೆಗಳನ್ನು ಇಟ್ಕೊಂಡು ಮಾತಾಡೋದು, ನಾನು ಸುಮ್ಮನೆ ಮಾತಾಡೋದಿಲ್ಲ. ಅದಕ್ಕೆ ಹೇಳಿದ್ದು ನಮ್ಮ ಹತ್ರ ಅಂಕೆ ಸಂಖ್ಯೆ ಕರೆಕ್ಟ್. ಇಲ್ಲಿ 120 ಕೋಟಿ 60 ಲಕ್ಷ 10,000 ಪುತ್ತೂರು ತಾಲೂಕಿಗೆ ಕೊಟ್ಟಿದ್ದಾರೆ ಅವರು. ಅಲ್ಲಿ ನಮ್ಮಲ್ಲಿ 3 ಕೋಟಿ ಕಮ್ಮಿ ಆಗಿದೆ. ಅದನ್ನು ತಗೊಳ್ಳಿ, 120 ಕೋಟಿ ಆಗಬೇಕದು. 120 ಕೋಟಿ 60 ಲಕ್ಷದ 10,000. ಆಯ್ತು ಸರ್, ಚೆಕ್ ಮಾಡ್ತೇನೆ ಸರ್. ಇದು ನಿಮ್ಮ ಇಲಾಖೆ ಕೊಟ್ಟದ್ದು, ನಾವು ಕೊಟ್ಟದ್ದಲ್ಲ. ಅಂದರೆ ಸರ್ ಈಗ ಇಲ್ಲೇ ಮೀಟಿಂಗ್ ಮೇ ತಿಂಗಳಿದ್ದು ಸರ್ ನಮ್ಮ ಸ್ಟೇಟ್ಮೆಂಟ್, DCB ಸ್ಟೇಟ್ಮೆಂಟು, ಅದು ಟೆಕ್ನಿಕಲ್ ಇಶ್ಯೂ ಫೈನಲ್ ಆಗಲಿಲ್ಲ. ನಾನು ನಿಮ್ಮ ಬಗ್ಗೆ ಹೇಳಿದ್ದಲ್ಲ, ನಾವು ಇವತ್ತೊಂದು ಹೇಳುವಂಥದ್ದು. ಮೊನ್ನೆ ಹೇಳಿದ್ದು, ಮೊನ್ನೆ ಕಮ್ಮಿ ಇತ್ತು ಇವತ್ತು ಜಾಸ್ತಿ ಆಗಿದ್ದರೆ ಒಂದು ಕೊಡೋದು. ಮೊನ್ನೆ ಜಾಸ್ತಿ ಆಗಿ ಇವತ್ತು ಕಮ್ಮಿ ಆದರೆ ಬೇರೆ ತಪ್ಪು ಲೆಕ್ಕ ಹೋಗ್ತದೆ, ಅದು ಹೋಗಬಾರ್ದು ಅಂತೇಳಿ. ಓಕೆ ಸರ್. ಅದಕ್ಕೆ 120 ಕೋಟಿ 60 ಲಕ್ಷದ 10,000. ಬೇರೆ ಏನಿದೆಯಾ ಸಮಸ್ಯೆ? ಈಗ ಒಂದು, ನೀವು ಮೆಸ್ಕಾಂನವರನ್ನು ಖಾಸಗೀಕರಣ ಮಾಡಲಿಕ್ಕೆ ನಮ್ಮ ಸರ್ಕಾರಗಳು ಹೋಗಿದೆ. ನಾವು ಸರ್ಕಾರ ನೇಮಕ ಮಾಡಿದ ಸಮಿತಿ. ಆದರೂ ಅಲ್ಲಿ ತಪ್ಪಾಗೋದನ್ನು ನಾವು ಕೂಡ ಸರ್ಕಾರದ ಗಮನಕ್ಕೆ ಸೆಳೆಯುವಂಥ ನಮ್ಮ ಜವಾಬ್ದಾರಿ ಇದೆ.
ನಾನು ಮೊನ್ನೆ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು ಮಂಗಳೂರಲ್ಲಿ ಮೀಟಿಂಗ್ ಮಾಡಿದಾಗ ಕೂಡ ಅವರು ಮನವಿ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಸಮಿತಿ. ನಾನು ಅವ್ರಿಗೆ ಅಡ್ವೈಸ್ ಮಾಡಿದೆ ಏನಂತ ಹೇಳಿದರೆ, ನಮ್ಮ ಎಲ್ಲ JE ಲೆವೆಲಲ್ಲಿ ನಮ್ಮೊಂದು ಅಡ್ವೈಸ್ ಕಮಿಟಿ ಇದೆ. ಅಲ್ಲಿ ಜನರನ್ನೊಂದು ಮೀಟಿಂಗ್ ಮಾಡಿ ಜನರ ಸಲಹೆಯನ್ನು ಕೊಡ, ಬರೀ ಅಧಿಕಾರಿಗಳು ತಗೊಂಡ್ರೆ ಅದಕ್ಕೆ ರಿಪೋರ್ಟ್ ಬರೋದು ಕಮ್ಮಿ, ಜನ ಬರಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತು 200 ಯೂನಿಟು ನಮಗೆ ಉಚಿತ ವಿದ್ಯುತ್ ಸಿಗ್ತಾ ಇದೆ. ನಾಳೆ ಏನಾದರೂ ನಮ್ಮ ಸರ್ಕಾರ ಈ ಕಾರ್ಯಕ್ರಮ ನಿಲ್ಲಿಸಿದರೆ ನಮಗೆ ಹೆಚ್ಚು ಬಿಲ್ಲು ಬರ್ಬೋದು. ಆಗ ನಾವು ನಿರೀಕ್ಷೆಗಿಂತ ಹೆಚ್ಚು ಬಂದರೆ ಕಷ್ಟ ಆಗೋದು. ಅದರೊಟ್ಟಿಗೆ ರೈತರಾಗಿ ನಾವೆಲ್ಲ ರೈತರಾಗಿದ್ದವರು, ತುಂಬ ವರ್ಷದಿಂದ ಉಚಿತ ಪಂಪ್ ಸೆಟ್ ಇದೆ ನಮ್ಮ ಹತ್ರ. ಇವತ್ತೇನಾದರೂ ಖಾಸಗೀಕರಣ ಆದರೆ ಅವರು ನಮ್ಮ ಗ್ರಾಮಾಂತರವನ್ನು ಕೇಳಲಿಲ್ಲ, ಮಂಗಳೂರು ನಗರವನ್ನು ಕೇಳಿದ್ದಾರೆ, ಇಂಡಸ್ಟ್ರಿಯಲ್ವನ್ನು ಕೇಳಿದ್ದಾರೆ. ಎಲ್ಲಿ ಲಾಭ ಆಗ್ತದೆ ಅದನ್ನು ಖಾಸಗೀಕರಣ ಮಾಡಬೇಕಂದು ಅವರು ಟೆಂಡರ್ ಹಾಕಿದ್ದಾರೆ. ಇಲ್ಲಿ ಪುತ್ತೂರು ಸುಳ್ಳೆ ಯಾರು ಗತಿ ಇಲ್ಲದ ನಮ್ಮ ಹಳ್ಳಿಯನ್ನು ಕೇಳಲಿಲ್ಲ, ಇಲ್ಲಿ ಇನ್ಕಮ್ ಜನರೇಟ್ ಕಮ್ಮಿ ಇದೆ ಅಂತೇಳಿ. ಅದಕ್ಕೆ ನಾವು ಇಲಾಖೆಯವರು ಏನು, ಇಲಾಖೆಯ ಅಧಿಕಾರಿಗಳು ಅವರು ನಮ್ಮವರೇ, ಬೇರೆ ಊರಿಂದ ಬಂದಿರ್ಬೋದು, ಅವರು ನಮ್ಮಾಗಿ ಬದುಕು ಕಟ್ಟಿಕೊಳ್ಳಿಕ್ಕೆ ಬಂದವರು. ಸರ್ಕಾರ ಏನಾದರೂ ಖಾಸಗೀಕರಣ ಮಾಡಿದರೆ ಇವತ್ತು ನಾವು BSNL ಅನ್ನು ನೋಡ್ತೇವೆ, ಎಲ್ಲಿತ್ತು ಹಿಂಗೆ ಬಂದಿದೆ ಅಂತೇಳಿ. ಹಂಗೆ ಆಗಬಾರ್ದು. ಅದಕ್ಕೆ ನಾವು ಸರ್ಕಾರದೊಟ್ಟಿಗೆ ಇವರ ಇಲಾಖೆ, ನಮ್ಮ ಇಲಾಖೆ ಎಲ್ಲ ಜನರು ಸೇರಿಕೊಂಡು ನಾಳೆ ನಮಗೆ ತೊಂದರೆ ಆಗಬಾರ್ದು. ಇವತ್ತು ಅವರ ಸಮಸ್ಯೆಯಿಂದ ನಾವು ಬಿಡೋದು ಬೇಡ, ಪರೋಕ್ಷವಾಗಿ ಆದರೂ ನಾವು ಅವರೊಟ್ಟಿಗೆ ಸೇರೋಣ. ಅದಕ್ಕೆ ನಾವೆಲ್ಲ ಜನಜಾಗೃತಿ ಮಾಡಲಿಕ್ಕೆ ಅವ್ರ ಹತ್ರ ಹೇಳೋಣ. ನಾವು ಸರ್ಕಾರ ವಿರೋಧ ಮಾಡೋದಲ್ಲ, ಸರ್ಕಾರಕ್ಕೆ ಅಡ್ವೈಸ್ ಮಾಡುವಂಥದ್ದು. ಸರ್ಕಾರಕ್ಕೆ ಇದು ಮಾಡಲಿಕ್ಕೆ ನಮಗೆ ಇಲ್ಲ ಅಧಿಕಾರ, ನೀವು ತಪ್ಪು ಮಾಡ್ತೀರಿ ಅದು ನಾವು ಅಡ್ವೈಸ್ ಮಾಡಲಿಕ್ಕೆ ಅಧಿಕಾರ ನಮಗೆ ಇದೆ. ಅದನ್ನು ಕೂಡ ನಾವು ಮಾಡುವ ಎಲ್ಲ ಕಡೆಯಿಂದ, ನಮ್ಮ ಕಮಿಟಿ ಮೆಂಬರ್ಗಳಿರ್ಬೋದು, ಜನ ಇರ್ಬೋದು. ನಾಳೆ ಏನಾದರೂ ಖಾಸಗೀಕರಣ ಆದರೆ ಮತ್ತೆ ಕಷ್ಟ. ಇವತ್ತು ಅವರಿಗೆ ಕಷ್ಟ, ಅವರಿಗೆ ದಿಕ್ಕಿಲ್ಲ ಅಂತೇಳಿ ಆಗೋದು. ಅದು ಒಟ್ಟಿಗೆ ನಮಗೂ ಕೂಡ ಅದನ್ನು ಕೂಡ ನಾವು ಅವರ ಮನವಿಯನ್ನು ಕೂಡ ತೆಕ್ಕೊಂಡು ಅಧ್ಯಕ್ಷರ ಅನುಮತಿ ಮೇರೆಗೆ ಖಾಸಗೀಕರಣ ವಿಷಯ ಬಗ್ಗೆ ನಾನು 2 ನಿಮಿಷ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಪಬ್ಲಿಕ್ಕಲ್ಲಿ ಒಂದು 2 ಒಪಿನಿಯನ್ ಇದೆ. ಒಂದು ಮೆಸ್ಕಾಮೇ ಇರಬೇಕು, ಇನ್ನೊಂದು ಹೆಚ್ಚಿನ ಜನಗಳು ಖಾಸಗೀಕರಣ ಆಗಬೇಕು ಅಂತೇಳಿ ಹೇಳ್ತಾರೆ. ಯಾಕೆಂತ ಹೇಳಿದರೆ ನಮಗೆ ಇಲಾಖೆಯಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಖಾಸಗೀಕರಣ ಅಂದರೆ ನಮ್ಮ ತಲೆಯಲ್ಲಿ ಕೂಡ ಹೇಗಿತ್ತು ಅಂತ ಹೇಳಿದರೆ ಕಂಪ್ಲೀಟ್ ಪ್ರೈವೇಟ್ ಅವರೇ ಬಂದು ತಗೊಳ್ತಾರೆ ಅಂತೇಳಿ. ಈಗ ಮೆಸ್ಕಾಮ್ ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರದ ಸ್ವಾಮ್ಯದಲ್ಲಿರುವಂಥ ಸಂಸ್ಥೆ. ಅಂದರೆ ಕರ್ನಾಟಕ ಸರ್ಕಾರದ ಏನು ಸುತ್ತೋಲೆಗಳಿದೆ ಅಥವಾ ಆದೇಶಗಳಿದೆ ಅಥವಾ ಜನಪ್ರತಿನಿಧಿಗಳ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ನೆಕ್ಸ್ಟ್ ಖಾಸಗೀಕರಣ ಈಗ ಮೊದಲ ಹೆಜ್ಜೆಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಟಾಟಾ ಪವರ್ ಕಂಪನಿಯವರು 4 ಪ್ರದೇಶಗಳನ್ನು ಅವರಿಗೆ ಪ್ಯಾರಲಲ್ ಲೈಸೆನ್ಸಿಂಗ್ ಅಂತ ಕೇಳಿದ್ದಾರೆ. ಅಂದರೆ ಉಳ್ಳಾಲ ಮತ್ತು ಮಂಗಳೂರು, ಉಡುಪಿ, ಶಿವಮೊಗ್ಗ, ಅಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೋಟಿಗಟ್ಟಲೆ ಇನ್ಕಮ್ ಬರುವಂಥ ಪ್ರದೇಶಗಳಲ್ಲಿ ನಾವು ಮೆಸ್ಕಾಮ್ನ ಜೊತೆಯಲ್ಲಿ ವಿದ್ಯುತ್ ಸರಬರಾಜು ಮಾಡ್ತೇವೆ ಅಂತೇಳಿ, ಸಂಪೂರ್ಣವಾಗಿ ನಾವು ತಗೊಳ್ತೇವೆ ಅಂತೇಳಿ ಅಲ್ಲ. ಅದು ಉದಾಹರಣೆ ಹೇಗೆ ಅಂತ ಹೇಳಿದರೆ, ಈಗ ನಮಗೆ ಒಂದು ಸಿಮ್ ತಗೊಳ್ಬೇಕಿದ್ರೆ ಭಾಳಷ್ಟು ಆಪ್ಷನ್ ಇದೆ. BSNL ತಗೊಳ್ಬೋದು, ಏರ್ಟೆಲ್ ತಗೊಳ್ಬೋದು, ಅಥವಾ ಜಿಯೋ ತಗೊಳ್ಬೋದು, ಬೇರೆ ಬೇರೆ ಕಂಪನಿಗಳು ತಗೊಳ್ಬೋದು. ಆದರೆ ವಿದ್ಯುತ್ ಸರಬರಾಜು ತಗೊಳ್ಬೇಕಿದ್ರೆ ನಮಗೆ ಈಗ ಸದ್ಯಕ್ಕೆ ಆಪ್ಷನ್ ಇಲ್ಲ. ಮೆಸ್ಕಾಮಿಗೆ ಬರಬೇಕು, ಅರ್ಜಿ ಕೊಡಬೇಕು, ತಗೊಳ್ಬೇಕು. ಅವರು ಏನು ಕೇಳಿದ್ದಾರೆ ಅಂತ ಹೇಳಿದರೆ ಪ್ಯಾರಲಲ್ ಲೈಸೆನ್ಸಿಂಗ್. ಅಂದರೆ ನೆಕ್ಸ್ಟ್ ಅವರು ಟಾಟಾ ಕಂಪನಿಯವ್ರದ್ದು ಕೂಡ ಕಂಪನಿ ಇರ್ತದೆ ಅಲ್ಲಿ, ವಿದ್ಯುತ್ ಸರಬರಾಜಿಗೆ ಗ್ರಾಹಕ ಅವರಲ್ಲಿ ಕೂಡ ಅಪ್ರೋಚ್ ಆಗ್ಬೋದು. ಈ ಹಿಂದೆ ನಾವು ನೋಡಿದ ನಿದರ್ಶನಗಳ ಮೇರೆಗೆ ಒಡಿಸ್ಸಾದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ, ಡೆಲ್ಲಿ, ಹಲವಾರು ಕಡೆಗಳಲ್ಲಿ ಖಾಸಗೀಕರಣ ಆಗಿದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಡಿಸ್ಸಾದಲ್ಲಿ ನಮಗೆ 2017ರಲ್ಲಿ ಒಂದು ಘಟನೆ ನೆನಪು ಮಾಡಿಕೊಳ್ಬೋದು. 2017-18ರಲ್ಲಿ ಭೀಕರ ಪ್ರವಾಹ ಬಂದಾಗ ನಮ್ಮ ಉಪ್ಪಿನಗಡಿಯಲ್ಲಿ ಕೂಡ 2 ಸಾರಿ ಸಂಗಮ ಆಗಿತ್ತು, ತುಂಬ ಕಡೆ ಸಮಸ್ಯೆಗಳಾಗಿತ್ತು, ತುಂಬ ಕಂಬಗಳೆಲ್ಲ ಬಿದ್ದೋಗಿತ್ತು. ಇದೇ ರೀತಿ ಸಂದರ್ಭ ಒಡಿಸ್ಸಾದಲ್ಲಿ ಬಂದಾಗ ಅಲ್ಲಿ ಸಂಪೂರ್ಣವಾಗಿ ಪ್ರೈವೇಟ್ ಅವರು ಖಾಸಗೀಕರಣ ಆಗಿತ್ತು, ವಿದ್ಯುತ್ ಸಂಸ್ಥೆಗಳು ಖಾಸಗೀಕರಣ ಆಗಿತ್ತು, ಖಾಸಗಿಯವರೇ ಮಾಡ್ತಾಯಿದ್ರು. ಅವ್ರು ಏನು ಮಾಡಿದರು, ಈ ಕಂಬಗಳೆಲ್ಲ ಬಿದ್ದು ಹೋದಾಗ ಅವರು ಕೈ ಬಿಟ್ಟು ಹೋದರು. ಗ್ರಾಹಕರಿಗೆ ಪುನಃ ಕಂಬಗಳನ್ನು ಅಳವಡಿಸಿ ಅವರಿಗೆ ವಿದ್ಯುತ್ ಸರಬರಾಜು ಮಾಡೋ ಜವಾಬ್ದಾರಿ ತಗೊಳ್ಳೇ ಇಲ್ಲ. ಯಾಕೆಂತ ಹೇಳಿದರೆ ಅವರು ಪ್ರೈವೇಟ್ ಅವರು ಸರ್ಕಾರವನ್ನು ಕೇಳಿದ್ರು, ನಮಗೆ ಆ ಡ್ಯಾಮೇಜ್ ಕೊಟ್ಟರೆ ಮಾತ್ರ ನಾವು ಮಾಡ್ತೇವೆ ಅಂತ. ಆಗ ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಇಡೀ ಭಾರತದಿಂದ, ಈವನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ನಮ್ಮ ಪವರ್ ಮ್ಯಾನ್ಗಳು ಅಂದರೆ ಲೈನ್ ಮ್ಯಾನ್ಗಳನ್ನೆಲ್ಲ ಸರ್ಕಾರ ಅಲ್ಲಿಗೆ ನಿಯೋಜಿಸಿ ಕಂಬಗಳನ್ನು ಸರ್ಕಾರದ ವತಿಯಿಂದ ಹಾಕಿ ಅಲ್ಲಿಯ ಗ್ರಾಹಕರಿಗೆ ವಿದ್ಯುತ್ ಸರಬರಾಜು ಮಾಡಿದರು. ಇದರಲ್ಲಿ ನಾವು ಗಮನಿಸುವ ಅಂಶ ಏನು ಅಂತ ಹೇಳಿದರೆ, ನಮಗೀಗ ಮೇಲ್ನೋಟಕ್ಕೆ ನೋಡುವಾಗ ಖಾಸಗೀಕರಣ ಆಗಲಿ ಭಾರಿ ಚೆನ್ನಾಗಿ ಆಗ್ತದೆ, ಅವರು ಕಡಿಮೆ ರೇಟಿಗೆ ಕೊಡ್ತಾರೆ, ಕಾಂಪಿಟೇಟಿವ್ ರೇಟಿಗೆ ಕೊಡ್ತಾರೆ ಅನ್ನಿಸ್ಬೋದು. ಆದರೆ ಸರ್ಕಾರದ ಹಲವಾರು ಯೋಜನೆಗಳ ಅನುಷ್ಠಾನ ಆಗುವಂಥದ್ದು ನಮ್ಮ ಸರ್ಕಾರದ ಸಂಸ್ಥೆಗಳ ಮುಖಾಂತರ. ಉದಾಹರಣೆಗೆ ಈಗ ಗೃಹಜ್ಯೋತಿ ಅನ್ನುವಂಥದ್ದು ಮೆಸ್ಕಾಮ್ ಮುಖಾಂತರ ಅನುಷ್ಠಾನ ಆಗ್ತದೆ. ಪ್ರೈವೇಟ್ ಅವರು ಬಂದರೆ ಅದನ್ನು ಮಾಡಲಿಕ್ಕೆ ತಯಾರಿದ್ದಾರಾ ಅಂತೇಳಿ ಪ್ರಶ್ನೆ. ಕೃಷಿಕರಿಗೆ ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಅದನ್ನು ಅವರು ಕೊಡಲಿಕ್ಕೆ ರೆಡಿ ಇದ್ದಾರಾ ಅಂತ ಇನ್ನೊಂದು ಪ್ರಶ್ನೆ. ಇನ್ನೊಂದು, ಈಗ ನಾವು ಮಾನ್ಯ ಶಾಸಕರ ಒಂದು ನಿರ್ದೇಶನ ಮೇರೆಗೆ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅದೇ ರೀತಿ ಗ್ಯಾರಂಟಿ ಸಮಿತಿಯ ಮೂಲಕ ಹೇಳಿದಂಥ ಸಲಹೆಗಳನ್ನು ತಗೊಂಡು ನಾವು ಕೆಲಸ ಮಾಡಿದ್ದೇವೆ.
ಇನ್ನೊಂದು ಉದಾಹರಣೆ ನಾವು ಹೇಳಬೇಕು ಅಂತೇಳಿ, ಈಗ ಏರ್ಟೆಲ್ ಅಥವಾ ಇನ್ನು ಯಾವುದೋ ಒಂದು ಕಂಪನಿ, ನಾನು ಹೆಸರು ಹೇಳಿದ ತಪ್ಪು ತಿಳ್ಕೊಳ್ಬೇಡಿ, ಖಾಸಗಿಯ ಬಗ್ಗೆ ಉದಾಹರಣೆ ಹೇಳಲಿಕ್ಕೆ ಹೇಳ್ತಾ ಇದ್ದೇನೆ. ಏನೊಂದು ಸಿಮ್ ಸಮಸ್ಯೆ ಆದಾಗ ಅಥವಾ ಏನೋ ಒಂದು ನೆಟ್ವರ್ಕ್ ಇಶ್ಯೂ ಬಂದಾಗ ನಾವು ಯಾರನ್ನು ಅಪ್ರೋಚ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅಥವಾ ನಾವು ಹೋಗಿ ಮಾನ್ಯ ಶಾಸಕರ ಗಮನಕ್ಕೆ ತಂದರೂ ಕೂಡ ಅವ್ರನ್ನ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಜನಸಾಮಾನ್ಯರಿಗೆ ಕೂಡ ಅವರ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ, ನಾವೊಂದು ಅರ್ಜಿ ಬರೆದು ಕೊಡಬೇಕಂತೇಳಿ ಗೊತ್ತಿಲ್ಲ, ಅಥವಾ ಜನಪ್ರತಿನಿಧಿಗಳ ಮುಖಾಂತರ ಅವರಿಗೆ ಒತ್ತಾಯ ಹಾಕುವ ಒಂದು ಸೌಲಭ್ಯ ಕೂಡ ನಮಗಿಲ್ಲ. ಮುಂದಿನ ದಿನಗಳಲ್ಲಿ ಮೆಸ್ಕಾಂ ಕೂಡ ಖಾಸಗೀಕರಣ ಆದರೆ ಹೇಗೆ ಆಗ್ಬೋದು ಪರಿಸ್ಥಿತಿ ಅನ್ನುವಂಥ ನಾವು ಒಂದು ಸ್ವಲ್ಪ ಚಿಂತನೆ ಮಾಡಬೇಕು. ನೌಕರರಿಗೆ ಸಮಸ್ಯೆಗಳಾಗ್ತದೆ, ಅದು ಖಂಡಿತ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಇದರಿಂದ ಭಾಳಷ್ಟು ಒಂದು ತೊಂದರೆಗಳಿದೆ. ಮೊದಲಿಗೆ ಅವರು ಈ ಜಾಸ್ತಿ ಆದಾಯ ಬರುವಂಥ ಪ್ರದೇಶಗಳನ್ನು ತಗೊಂಡಾಗ ಆಟೋಮೆಟಿಕ್ ಆಗಿ ಮೆಸ್ಕಾಂ ನಷ್ಟಕ್ಕೆ ಹೋಗ್ತದೆ. ಗ್ರಾಮಾಂತರ ಪರಿಸರದವರಿಗೆ ಕೂಡ ನಾವು ವಿದ್ಯುತ್ ಸರಬರಾಜು ಕೊಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಸರ್ಕಾರಕ್ಕೆ ನಾವು ಅವರಿಂದ ಹೊರೆಯಾಗಿ ಮಾರ್ಪಾಡಾಗ್ತೇವೆ. ಆಟೋಮೆಟಿಕ್ ಆಗಿ ಎಲ್ಲವನ್ನು ಪ್ರೈವೇಟಿಗೆ ಕೊಡುವಂಥ ಪರಿಸ್ಥಿತಿ ಬರ್ತದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವರು ಕೊಟ್ಟ ರೇಟಿಗೆ ನಾವು ವಿದ್ಯುತ್ ಬಳಕೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥ ಒಂದು ನಮ್ಮ ಅಭಿಪ್ರಾಯ. ಆದ ಕಾರಣ ಸಾರ್ವಜನಿಕರು ಕೂಡ ಖಾಸಗೀಕರಣದ ಬಗ್ಗೆ ವಿರೋಧ ವ್ಯಕ್ತಪಡಿಸಬೇಕು ಅಂತೇಳಿ ನಾವು ಬಹಳಷ್ಟು ಆಕ್ಷೇಪಣಾ ಅರ್ಜಿಗಳನ್ನು ಎಲ್ಲ ತಗೊಂಡು ಈಗಾಗಲೇ ಪೋಸ್ಟ್ ಮಾಡಿದ್ದೇವೆ. ನಿನ್ನೆ ನಾವು ಒಂದು ಪುತ್ತೂರು ನಗರ ವ್ಯಾಪ್ತಿಯಿಂದನೇ ಒಂದು 630 ಆಕ್ಷೇಪಣಾ ಅರ್ಜಿಯನ್ನು ಗ್ರಾಹಕರ ಕೈಯಿಂದ ಸೈನ್ ಮಾಡಿಸಿ ಪೋಸ್ಟ್ ಮಾಡಿದ್ದೇವೆ. ಈಗ ನಮಗೊಂದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದವರು ಒಂದು ಡೇಟ್ ಕೊಟ್ಟಿದ್ದಾರೆ, 23ನೇ ತಾರೀಕೊಳಗೆ ಯಾಕೆ ನಮ್ಮ ಸಂಸ್ಥೆ ಖಾಸಗೀಕರಣ ಆಗಬಾರ್ದು ಅಂತೇಳಿ ಆಕ್ಷೇಪಣೆ ಸಲ್ಲಿಸಿ ಅಂತೇಳಿ ಪೇಪರಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಒಂದೇ ಒಂದು ಪಾಯಿಂಟ್ ಹೇಳ್ಬೋದು. ಈಗ ನೋಡಿ, 1902ರಲ್ಲಿ ನಮ್ಮಲ್ಲಿಗೆ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಬಾರಿ ವಿದ್ಯುತ್ ಸರಬರಾಜು ಆಗಿದೆ ಶಿವನಸಮುದ್ರಕ್ಕೆ. ಅಲ್ಲಿಂದ ನಂತರ ಜನರ ತೆರಿಗೆ ದುಡ್ಡಲ್ಲಿ ನಾವು ಇಷ್ಟೆಲ್ಲ ಒಂದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಸಬ್ಸ್ಟೇಷನ್ ಇರ್ಬೋದು, ಕಂಬಗಳಿರ್ಬೋದು, ಎಲ್ಲವನ್ನು ಮಾಡಿಕೊಂಡು ಬಂದಿದೆ. ಅದನ್ನು ನಮ್ಮ ಪೂರ್ವಜರಿಂದನೂ ಅದನ್ನು ಮಾಡಿಕೊಂಡು ಬಂದಿದೆ. ಜನಪ್ರತಿನಿಧಿಗಳು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದ್ದಕ್ಕಿದ್ದಾಗೆ ಖಾಸಗಿಯವರು ಬಂದು ನಿಮ್ಮ ಈ ಆಸ್ತಿಯಲ್ಲಿ ನಾನು ಬಿಸ್ನೆಸ್ ಮಾಡಿ ಲಾಭ ತಗೊಳ್ತೇನೆ ಅಂತ ಹೇಳಿದರೆ ನಾವು ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಅವರ ಲಾಭಕ್ಕೋಸ್ಕರ ನಮ್ಮನ್ನು ಖಾಸಗೀಕರಣ ಮಾಡಿಕೊಂಡಾಗ ಆಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ದಯವಿಟ್ಟು ತಾವು ಕೂಡ ಎಲ್ಲ ಸದಸ್ಯರು ಅಥವಾ ಕಮಿಟಿಯವರು ಕೂಡ ನಮಗೆ ಈ ಬಗ್ಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತಿದ್ದೇನೆ. ನಾವು 100% ಸಪೋರ್ಟ್. ಖಾಸಗೀಕರಣ ಆಗಬಾರ್ದು ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಈಗಾಗಲೇ ಒಟ್ಟು 35,854 ಫಲಾನುಭವಿಗಳು 15 ಪ್ರಯೋಜನ ಪಡ್ಕೊಂಡು ಇದ್ದಾರೆ. ಈಗಾಗಲೇ ನಮ್ಮ ಒಟ್ಟು 29 ಕಂತುಗಳಲ್ಲಿ ಹಣ ಪಾವತಿ ಆಗಿದೆ ಸರ್. ಒಟ್ಟು 30 ಕಂತು ಇದಾಗಿದೆ ಸರ್. ಇದರಲ್ಲಿ ಆನ್ಲೈನ್ ನಮ್ಮಲ್ಲಿ ಏನಂತ ಹೇಳಿದ್ರೆ 20 ಕಂತಿಗೆ ಹಣ ಇದನ್ನು ತೋರಿಸ್ತಿದೆ. ಹಾಗಾಗಿ 29 ಕಂತನ್ನು ಮಾತ್ರ ಹಾಕಿದ್ದೀನಿ. ಲಾಸ್ಟ್ ಯಾವ ತಿಂಗಳಿಂದ ಬಂದಿದೆ ಹೇಳಿ. ಈಗ ಏಪ್ರಿಲ್ ನಮ್ಮ ಇದರಲ್ಲಿ ಸರ್ ಆನ್ಲೈನ್ ಸ್ಟೇಟಸ್ ತೋರಿಸುವಂಥದ್ದು ನಮಗೆ ಅಪ್ ಟು ಫೆಬ್ರವರಿವರೆಗೆ ನಮಗೆ ಇದರಲ್ಲಿ ತೋರಿಸಿದೆ. ನಮ್ಮ ಇದರಲ್ಲಿ ನಮಗೆ ಸ್ಟೇಟಸ್ ತೋರಿಸ್ತದೆ. ಒಟ್ಟು 30 ಕಂತು ಈಗ ನಾವು ಇದರಲ್ಲಿ ಹಾಕಿದ್ದು 29 ಕಂತು ಅಂತೇಳಿ. ಈಗ ಒಟ್ಟು ಏನಂತ ಹೇಳಿದರೆ 30 ಕಂತಲ್ಲಿ ಬಿಡುಗಡೆ ಆಗಿರುತ್ತೆ. ನಮ್ಗೆ ಏನಂತೇಳಿ ನಾವು ಈಗ ಆನ್ಲೈನಲ್ಲಿ ಈಗ ನಾವೇನು ನಮ್ಮ ರೆಕಾರ್ಡ್ ತೆಗೆದಾಗ ಅದರಲ್ಲಿ ಫೆಬ್ರವರಿ 2020 ತೋರಿಸಿದೆ. ಅದೇ ಒಟ್ಟು 30 ಕಂತು ಬಿಡುಗಡೆ ಆಗಿದೆ. ನಂತರ ಈಗ ನಮಗೇನಾಗಿದೆ ಅಂದರೆ ಈಗ ಒಟ್ಟು ನಮ್ಮಲ್ಲಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ನೋಂದಣಿ ಆಗಿದ್ದವ್ರು ಸರ್ ಆಗಿದ್ದಲ್ಲಿ ಅದರಲ್ಲಿ ಏನಂತ ಹೇಳಿದರೆ 1ಕ್ಕಿಂತ ಹೆಚ್ಚು ಖಾತೆಗಳಿಗೆ ಬಿದ್ದವು. ಅದರ ಬಗ್ಗೆ ನಮ್ಗೆ ಲಿಸ್ಟ್ ಕೊಟ್ಟಿದ್ದರು. ಆ ಲಿಸ್ಟಲ್ಲಿ ನಮಗೆ ಎಷ್ಟು ಪುತ್ತೂರಲ್ಲಿ 1075 ಮತ್ತು ಕಡಬದಿ 8 ನಮ್ಮ ಪುತ್ತೂರು ಪುತ್ತೂರಿಗೆ ಒಟ್ಟು 1075 ಮಂದಿ ನಮಗೆ ಅದರ ಪಟ್ಟಿ ಕೊಟ್ಟಿದ್ದರು. ಆ ಪಟ್ಟಿಯಲ್ಲಿ ಏನಂತ ಹೇಳಿದ್ರೆ ನಾವು ಈಗ ಏನು ಮಾಡ್ತಿದ್ವಿ ಅಂತೇಳಿದ್ರೆ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೆ 1075 ಮಂದಿಗೂ ನಾವು ನಮ್ಮ ಕಚೇರಿ ಕರೆಸ್ಕೊಂಡು ನಮ್ಮ ಮೇಲ್ವಿಚಾರಕ್ಕೆ ಮುಖಾಂತರ ವರ್ಕರ್ ಮುಖಾಂತರ ಕಚೇರಿ ಕರೆಸ್ಕೊಂಡು ಅವರಿಂದ ಏನಂತ ಹೇಳಿದರೆ ಇದರಲ್ಲಿ ಅವ್ರದ್ದು ಒಂದು 3 ಖಾತೆ ಅಥವಾ ಒಂದು ಖಾತೆ 2 ಖಾತೆ ಎಲ್ಲ ಇರುತ್ತೆ ಅಕೌಂಟ್. ಅಲ್ಲ ಅದೇ ಒಬ್ಬರದ್ದೇ ಒಂದೇ ಫಲಾನುಭವಿಗಳು ಆ ಲಿಂಕ್ ಆಗಿರುವಂಥದ್ದು. ಅದು ಏನಾಗಿರುತ್ತೆ ಅಂತೇಳಿ ಕೆಲವೊಂದು 1ಕ್ಕಿಂತ ಹೆಚ್ಚು ಖಾತೆಗೆ ಅದರಲ್ಲಿ ಹಣ ಹೋಗಿರುತ್ತೆ. ಹಾಗಾಗಿ ಏನಂದರೆ ನಮಗೆ ಪರಿಶೀಲನೆ ಮಾಡೋಕ್ಕೆ ದೃಢೀಕರಣ ಕೊಡಲಿಕ್ಕೆ ನಮಗೆ ಹೇಳಿದ್ದಾರೆ. ಏನು ಕೇಂದ್ರ ಅದು ಪಟ್ಟಿಯಲ್ಲಿ ಕೊಟ್ಟಿದ್ದರು. ಹಾಗಾಗಿ ಏನಂತ ಹೇಳಿದರೆ ಈಗ ಮೊನ್ನೆ ನಾವು ಕಂಟಿನ್ಯೂ ಏನು ಮಾಡ್ತಾ ಇದ್ದರೆ ನಾವು ಪಟ್ಟಿ ಕಲೆಕ್ಟ್ ಮಾಡಿಕೊಂಡು ಒಟ್ಟು 220 ಮಂದಿ ಈಗಾಗಲೇ ನಾವು ಅಲ್ಲಿ ಎಂಟ್ರಿ ಮಾಡಿದ್ದೇವೆ. ನಾವು ಈಗಲೂ ಮಾಡ್ತಾ 200 ಅಂದರೆ ನಂಬರ್ ಆಫ್ ಬೆನಿಫಿಷರಿ ಈಗಾಗಲೇ ಏನಂತೆ ಒಟ್ಟು ನಾವು ವೆರಿಫೈ ಮಾಡಿದ್ದು ಈಗ ಈಗಿನವರೆಗೆ 220 ಮಂದಿ ವೆರಿಫೈ ಮಾಡಿ ಅವರನ್ನು ನಾವು ದೃಢೀಕರಣ ಪಡ್ಕೊಂಡಿದ್ದೆ. ಇನ್ನೂ ಏನಂತ ಹೇಳಿದರೆ ಇನ್ನು 855 ಮಂದಿ ಇನ್ನು ಬಾಕಿ ಇದೆ. ಅಂದರೆ ಬಾಕಿ ಅಂತ ಹೇಳಿದರೆ ಈಗ ಇವತ್ತಿನವರೆಗೆ ನಾವು ಕರೆಸ್ತಿದ್ದೇವೆ ಆಫೀಸ್ಗೆ. ದಿನಂಪ್ರತಿ ಏನಂದ್ರೆ ಆಫೀಸಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ. ಹಾಗೆ ಈ ಪಟ್ಟಿಯನ್ನು ನಾವೀಗ ಅಪ್ಡೇಟ್ ಮಾಡ್ತಾ ಇದ್ದೇವೆ ಸರ್. ಈಗ 2 ಯೋಜನೆ ಬಗ್ಗೆ ಮೆಸ್ಕಾಂ ಮತ್ತು ನಮ್ಮ ಗೃಹಲಕ್ಷ್ಮಿಯ ಬಗ್ಗೆ ಪರಿಷ್ಕರಣೆ ಆಗ್ತದೆ ಅನ್ನೋ ಒಂದು ಪ್ರಚಾರ ಆಗ್ತಾ ಇದೆ. ನಿಮಗೆಲ್ಲ ಬರ್ತಾ ಇದೆ ಅಲ್ವಾ?
ಇದರ ಬಗ್ಗೆ ನಿಮಗೇನು ಮಾಹಿತಿ ಬಂದಿದೆ? ಇಲ್ಲ, ನಮಗೆ ಅದಕ್ಕೆ ಇದು ಏನಂತ ಹೇಳಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಯಾವುದು ಸರ್ಕಾರ ಆದೇಶ ಯಾವುದು ಬಂದಿಲ್ಲ ಸರ್. ಮೆಸ್ಕಾಮಿನವರಿಗೆ ಮಾಹಿತಿ ಏನಾದ್ರು ಬಂದಿದೆ? ಹೊಸ ಪರಿಷ್ಕರಣೆ ಆಗ್ತದೆ ಅದರ ಬಗ್ಗೆ ನಿಮ್ಗೆ ಇಲಾಖೆಯಿಂದ ಏನಾದ್ರು ಕೇಳಿದ್ದಾರೆ? ಅದು ಕೂತ್ಕೊಳ್ಳಿ. ಅದು ಬರುವವರೆಗೆ ನಾವು ಯಾರು ಕೂಡ ಅದರ ಬಗ್ಗೆ ಕಮೆಂಟ್ಸ್ ಮಾಡಲಿಕ್ಕೆ ಹೋಗೋದು ಬೇಡ. ನೀವೇ ವಾಟ್ಸಪ್ಪಿಗೆ ಹಾಕಿ ನಾಳೆ ನೋಂದಣಿ ಶುರುವಾಗಿದೆ, ಇಲ್ಲಿ ಇದು ಬೇಕು, ಈ ದಾಖಲೆ ಬೇಕು, ಆ ದಾಖಲೆ ಬೇಕು ಅಂತೇಳಿ ಯಾರ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ ಅಂತ ಹೇಳಿದರೆ ನಮ್ಮ ಕಮಿಟಿಯ ಮೂಲಕ ನಮ್ಮ ಸರ್ಕಾರ ಏನು ಇಲಾಖೆಗೆ ಹೇಳ್ತದೆ ಅಂದಿನಿಂದ ಅರ್ಜಿ ಸ್ವೀಕಾರ ಆಗ್ತದೆ. ಅರ್ಜಿ ಸ್ವೀಕಾರ ಆರಂಭ ಆದರೆ ಅದನ್ನು ನಮ್ಮ ತಾಲೂಕಲ್ಲಿ ಭಾಳ ಪಾರದರ್ಶಕವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ವ್ಯವಸ್ಥೆ ಮಾಡಬೇಕು. ನಾವು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಆರಂಭ ಆದರೆ ನೀವು ಎಲ್ಲೇ ಕೂತ್ಕೊಂಡು ಮಾಡಿದರೆ ಮತ್ತೆ ಯಾರಾದರೂ ಉಳ್ಕೊಂಡ್ರೆ ಕಷ್ಟ ಆಗ್ತದೆ. ಈಗ ಇನ್ನು ನೀವು ಇದು ವೆರಿಫಿಕೇಷನನ್ನು ನಿಲ್ಲಿಸಿ. ಈಗ ಮಾಡಿದ್ದನ್ನು ಆಯ್ತಲ್ಲ, ಅದನ್ನು ವೆರಿಫಿಕೇಷನ್ ಇನ್ನು ಮುಂದುವರಿಸಿದ್ರೆ, ಯಾಕಂತ ಹೇಳಿದರೆ ಹೊಸ ಅರ್ಜಿ ಸ್ವೀಕಾರ ಆದ ಕೂಡಲೇ ವೆರಿಫಿಕೇಷನ್ ಆಗ್ತದೆ. ಇಲ್ಲ ಸರ್, ನಮ್ಗೆ ಏನಂತ ಹೇಳಿದ್ರೆ ಈಗ ನಮ್ಗೆ ಎಷ್ಟು ಲಿಸ್ಟೇ ಕೊಟ್ಟಿದ್ದಾರೆ ಸರ್, ಅದು ಈಗ ಇಮ್ಯುನಿಟ್ ಮಾಡಿ ಮುಗಿಸ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಏನು ಮಾಡಿ ಸರಿ, ಈಗ ನೀವು ಮಾಡಬೇಕಾದ್ದು ಏನು ಅಂತ ಹೇಳಿದರೆ ಫಸ್ಟಿಗೆ ನಮ್ಮಲ್ಲಿ ಸತ್ತವರ ಅಕೌಂಟಿಗೆ ದುಡ್ಡು ಬಂದಿದೆ ಅಂತೇಳಿ ಆಗಿದೆ. ಈಗ ನಮ್ಮ ಪುತ್ತೂರಲ್ಲಿ 500 ಜನಕ್ಕಿಂತ ಹೆಚ್ಚು ಜನ ನಿಮ್ಮ ಮಾಹಿತಿ ಪತ್ರಿಕೆಯಲ್ಲಿ ಬಂದದ್ದು. ಎಷ್ಟು ಜನ ಮರಣ ಹೊಂದಿದ್ದಾರೆ? ಈಗ ನಮ್ಮಲ್ಲಿ ಸರ್ ಪುತ್ತೂರಲ್ಲಿ ಇದು ಮರಣ ಹೊಂದಿದ ಫಲಾನುಭವಿಗಳ ಸಂಖ್ಯೆ ಒಟ್ಟು 845 ಇದ್ದಾರೆ. ಇದರಲ್ಲಿ ಮರಣ ಪತ್ರ ಸಲ್ಲಿಸಿದವರು 380 ಬಂದಿದ್ದಾರೆ. ಮರಣ ಪತ್ರ ಏನು ಸಲ್ಲಿಸಿದ ನಾವಿಗೆ ಅಪ್ಲೋಡ್ ಮಾಡಬೇಕಾಗಿದೆ. ಅದನ್ನು ಅಪ್ಲೋಡ್ ಮಾಡಿದ್ದು ನಾವು ಏನು 380 ಕೊಟ್ಟಿದ್ದಾರೆ ಅವ್ರ ಡೆತ್ ಸರ್ಟಿಫಿಕೇಟ್, ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೇವೆ ನಾವು. ಮತ್ತು ಮರಣ ಪತ್ರ ಸಲ್ಲಿಸಿರುವವರು 485 ಮಂದಿ ಇದ್ದಾರೆ. ಅದು ಏನಾಗಿದೆ ಅಂತೇಳಿ ನಮಗೆ ಇದನ್ನು ಇಷ್ಟು ಮಂದಿ ಕೊಟ್ಟಿಲ್ಲ. ನಾವು ಫೋನಲ್ಲಿ ಅವರಿಗೆ ಅವರ ಯಾರು ರಿಲೇಟಿವ್ ಎಲ್ಲ ಕೇಳಿದ್ದೇವೆ, ನಾವು ಅದು ಕೊಟ್ಟಿಲ್ಲ. ಮತ್ತೇನಂತೆ ಮಹಜರ್ ಮಾಡಿ ಅಂತ. ಈಗ ಕೊಟ್ಟಿಲ್ಲ ಅಂತ ಹೇಳಿದರೆ ಮರಣ ಆಗಿದೆ ಅಂತ ನೀವು ಯಾವ ದಾಖಲೆಯನ್ನು ಕಲೆಕ್ಟ್ ಮಾಡಿದ್ರಿ? ಯಾವುದು ನೀವು 800 ಜನ ಮರಣ ಆಗಿದೆ ಅಂತ ಹೇಳಬೇಕಾದ್ರೆ? ಹೌದು. ಈಗ ನಮಗೆ ಸರ್ ಇದು ಅಲ್ಲಿ ಲಿಸ್ಟ್ ಕೊಟ್ಟಿದ್ದು, ಆ ವಿಳಾಸ ಏನಿದೆ ಅಷ್ಟು ಮಂದಿ ನಮಗೆ ಅಡ್ರೆಸ್ ಕೊಟ್ಟಿದ್ದು ನೋಡ್ಕೊಂಡು ಬಿಟ್ಟು. ಯಾರು ಕೊಟ್ಟದ್ದು? ಇದು ನಮ್ಮ ಇಲ್ಲಿ ಕೇಂದ್ರ ಕಚೇರಿಯಲ್ಲಿ ಕೊಟ್ಟಿದ್ದು. ಕೇಂದ್ರ ಕಚೇರಿ ಜಿಲ್ಲೆಯಿಂದ ಕೊಟ್ಟಿದ್ದು. ಕೊಟ್ಟುವಾಗ ಅವರ ಬೇಸ್ ಏನು, ಸತ್ತಿದ್ದಾರೆ ಅಂತ ಬೇಸ್ ಏನು, ಮರಣ ಸರ್ಟಿಫಿಕೇಟ್ ಇಲ್ಲದೆ ಅದು ಅಕೌಂಟ್. ಈಗ ಸತ್ತ ಅಕೌಂಟಿಗೆ ದುಡ್ಡು ಬಂದಿದೆ. ಹೌದು ಅಲ್ವಾ? ಹೌದು. ನೀವು 325 ಜನಕ್ಕೆ ನಮ್ಮ ಪ್ರೈಮರಿ ಡಾಟಾದಲ್ಲಿ ಎಂಟ್ರಿ ಮಾಡಿದೆ ಮರಣ ಸರ್ಟಿಫಿಕೇಟ್ ಗುಡ್, ಕರೆಕ್ಟ್. ಹೌದು. ಉಳಿದ 470 ಜನ ಮರಣ ಆಗಿದ್ದಾರೆ ಅಂತೇಳಿ ಯಾವ ಬೇಸಲ್ಲಿ ನೀವು ಹೇಳ್ತೀರಿ? ಇಲ್ಲ, ಅದಕ್ಕೆ ನಾವು ಏನಂತ ಹೇಳಿದ್ರೆ ಕೆಲವೊಂದು ಏನು ಮಾಡಿದ್ದಾರೆ, ಈಗ ನಮಗೆ ಇದು ಇಷ್ಟ ಅಂತೇಳಿ ನಮಗೆ ಏನು ಆ ಲಿಸ್ಟ್ ಕೊಟ್ಟಿದ್ರು ಸರ್. ಲಿಸ್ಟ್ ಕೊಟ್ಟಲ್ಲಿ ನಾವೇನಂತ ಹೇಳಿದ್ರೆ ಅವರೆಲ್ಲ ಕನ್ಫರ್ಮ್ ಮಾಡಿಕೊಂಡು ಕೇಳಿಕೊಂಡು ನಾವು ಇದು ಪಟ್ಟಿ ಇದು ತಗೊಂಡಿದ್ದೇವೆ. ಎಷ್ಟು? 380. ಇನ್ನೂ ಅದನ್ನೇನಂತ ನಾವೀಗ ಕನ್ಫರ್ಮ್ ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಪಟ್ಟಿಯನ್ನು ಇಟ್ಕೊಂಡು ಹೋದ್ರೆ ಕೆಲವರು ಬದುಕಿದವರನ್ನು ಸಾಯಿಸಿದ್ದೇವೆ ನಾವು ಸರ್. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಇನ್ನೊಂದು ಏನಂತ ಹೇಳಿ NPC ಪೆಂಡಿಂಗ್ ಅಥವಾ ಇನ್ನಿತರ ಇದ್ದಾಗ ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಇದರಷ್ಟೇ ನೋಡಿದಾಗ ಅದರಲ್ಲಿ ಮರಣ ಅಂತ ಬಂದಿದೆ. ಈಗ ನಾವೇ ಅದನ್ನು ಏನು ಮಾಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಈಗ ಏನು ಮಾಡಿದ್ದೆ ಅಂತ ಹೇಳಿದ್ರೆ ಇವರು ಒಂದು ಜೀವಂತ ಆಗಿತ್ತು ಅಂತೇಳಿ ನಮಗೆ ಅಲ್ಲಿ ಏನು ನಮ್ಮ ಜಿಲ್ಲಾ ಕಚೇರಿ ಹೇಳಿದ್ದಾರೆ, ಈ ರೀತಿ ದೃಢೀಕರಣ ಮಾಡಿ ಕೊಡಿ ಅಂತೇಳಿ ಬಂದಾಗ ಅಪ್ಡೇಟ್. ಅದರಲ್ಲಿ ಕೆಲವೊಂದು ಏನಂತೇಳಿ ಡೆತ್ ಅಂತಲೇ ತೋರಿಸಿದೆ. ಈಗ ನಾನು ಹೇಳೋದು, ನಾವು ಕೂಡ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಿದ ಒಂದು ಅನುಭವ ಇದೆ ನಮಗೆ. ನಾನು ಯಾವತ್ತೂ ಹೇಳೋದು, ಮೇಲಿಂದ ಬಂದ ಮಾಹಿತಿಯನ್ನು ತಗೊಳ್ಳೋದಕ್ಕಿಂತ ತಳಮಟ್ಟದಲ್ಲಿರುವ ಮಾಹಿತಿಯನ್ನು ನಿಮ್ಮ ಹತ್ರ ಕೊಡಿ ಅಂತ ಹೇಳೋದು. ನಾನೇನು ಹೇಳಿದ್ದೀನಿ ಅಂದರೆ ನಿಮಗೆ ಇದು ಬರುವ ಮೊದಲೇ ಎಲ್ಲ ಡಾಟಾವನ್ನು ನಾನು ನಿಮಗೆ ಕೂಡ, ನೀವು ಹಿರಿಯರಿದ್ದೀರಿ ಅಧಿಕಾರಿಗಳು, ನೀವು ಕೂಡ ಸೇವೆ ಮಾಡಿದರೆ ನಿಮಗೊಂದು ಅನುಭವ ಇದೆ. ತಳಮಟ್ಟದಲ್ಲಿ ಕೆಲಸ ಮಾಡಿದಾಗ ನಮ್ಮ ಎಲ್ಲ ಬೇಸಲ್ಲಿರುವಂಥ ಮಾಹಿತಿಗಳು, ಈಗ ಸತ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದ್ರು. ಈಗ 800 ಜನ ನಮ್ಮಲ್ಲಿ ಒಂದು 200-300 ಅಂಗನವಾಡಿಯಲ್ಲಿ ಜನ ಇದ್ದಾರೆ. ಒಂದು ಅಂಗನವಾಡಿಯಲ್ಲಿ 2-3 ಜನ ಇರ್ತಾರೆ ಆ ವ್ಯಾಪ್ತಿಯಲ್ಲಿ. ಅಲ್ಲಿ 1,000 ಜನಸಂಖ್ಯೆಗೆ ಒಂದು ಅಂಗನವಾಡಿ ಇರ್ತದೆ, 100-120 ಕುಟುಂಬಗಳು ಇರ್ತದೆ. ಸರಿ ಇದ್ದಾನೆ ಬೇಸು ಅಷ್ಟೇ ಅಂದಾಜು. ಅದಕ್ಕೆ ಅಲ್ಲಿ ನಮಗೆ 3 ಜನ ಸತ್ತವರ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ನಾನು ಕೇಳೋದು. ಈಗ ನೀವು 800 ಜನ ಹೇಳಿದ್ರಲ್ಲ ಮೇಲಿಂದ ಬಂದ ಮಾಹಿತಿ, ಆ ಮಾಹಿತಿಯಲ್ಲಿ ಇವತ್ತು ನೀವು ಚೆಕ್ ಮಾಡಿಕೊಂಡು ಒಂದು 5-6 ಜನ ಬದುಕಿದವರು ಸತ್ತಿದ್ದಾರೆ, ಅವರನ್ನು ಸಾಯಿಸುವುದು ಬೇಡ. ಯಾರನ್ನು ನಮ್ಮ ತಪ್ಪಿಂದಾಗಿ ಒಂದು ನಿಮಿಷ ನಮ್ಮ ತಪ್ಪಿನಿಂದಾಗಿ ಬದುಕಿರುವವರನ್ನು ಏನಾದರೂ ಸತ್ತಿದೆ ಅಂತ ಹೇಳಿದರೆ ನಮ್ಮಷ್ಟು ಮೂರ್ಖರು ಯಾರಿಲ್ಲ. ಆ ರೀತಿ ಆಗಬಾರ್ದು ಅಂತ ಹೇಳೋದು. ಅದಕ್ಕೆ ನಾನು ಹೇಳೋದು, ನಾನು ಯಾವತ್ತೂ ಹೇಳೋದು, ನಮ್ಮ ಕಾರ್ಯಕರ್ತರಿದ್ದಾರೆ, ಅವರಿಗೆ ಬೇಸ್ ಸರ್ವೆ ಇದೆ, ನಮ್ಮ ರಿಪೋರ್ಟಲ್ಲಿ ಸೂಪರ್ವೈಸರ್ ಇದ್ದಾರೆ, ಇದೆಲ್ಲಮ್ಮ ವೀಕ್ ಒಮ್ಮೆ ಅವರಿಗೆ ಮಾಡಬೇಕಂತ ಇದೆ ಅಲ್ಲ, ಮನೆ ಭೇಟಿ ಮಾಡಬೇಕಂತ ಇದೆ ಅಲ್ವಾ, ಪ್ರೈಮರಿ ಇದೆ ಅಲ್ವಾ ನಮ್ಮ ಕೆಲಸ ಅಂಗನವಾಡಿದ್ದು.
ನಮ್ಮ ಗ್ಯಾರಂಟಿದು ಮನೆ ಭೇಟಿ ಅಲ್ಲ, ವಾಸ್ತವದಲ್ಲಿ ಒಬ್ಬ ಕಾರ್ಯಕರ್ತೆಯ ವರ್ಕಲ್ಲಿ ಅವಳು ಮನೆ ಭೇಟಿ ಮಾಡಲಿಕ್ಕೆ ಇದೆ ಅಲ್ವಾ? ಆ ಮನೆ ಭೇಟಿ ಮಾಡಿದಾಗ ಸತ್ತ ಆ ಅಂಗನವಾಡಿಯಲ್ಲಿ ಸತ್ತ ಅವ್ರದ್ದು ಮಾಹಿತಿ ಸಿಕ್ಕುವುದಿಲ್ವಾ? ಅಲ್ಲ, ನೀವು ಕಲೆಕ್ಟ್ ಮಾಡ್ತೀರಿ. ಈಗ ಅಲ್ಲಿ ನಾವು ಫುಡ್ ಕೊಡ್ಲಿಕ್ಕಿಲ್ವಾ? ಯಾರು ಸತ್ತಿದ್ದಾರೆ ಬದುಕಿದ್ದಾರೆ ಅನ್ನೋ ಒಂದು ಅಂಕಿಅಂಶ ಇಲ್ವಾ ನಮ್ಮ ಅಂಗನವಾಡಿಯಲ್ಲಿ? ಇಲ್ವಾ? ಅಲ್ಲ, ಆ ಬೇಸ ತಗೊಳ್ಲಿಕ್ಕೆ ಆಗೋದಿಲ್ಲ. ಮೇಲಿಂದ ಬಂದ ಮಾಹಿತಿ ಯಾಕೆ ತಗೊಳ್ಬೇಕು ಅಂತ ಹೇಳೋದು ನಾನು. ಇಲ್ವಾ ಅಂತ ಕೇಳಿದ್ದು ನಾನು. ಇಲ್ವಾ? ನೀವು ಪ್ರತಿ ಎಂಪೈರ್ ಮೀಟ್ ಮಾಡುವಾಗ ಪ್ರೋಗ್ರೆಸ್ ಕಲೆಕ್ಟ್ ಮಾಡೋದಿಲ್ವಾ? ಎಷ್ಟು ಜನ ಇದ್ದಾರೆ, ಎಷ್ಟು ಬದುಕಿದ್ದಾರೆ, ಎಷ್ಟು ಯಾವ ಏಜಲ್ಲಿ ಇದ್ದಾರೆ ಅನ್ನೋ ಇಲ್ವಾ ಇದೆಯಾ? ಅದೇ ಹೇಳೋದು ನಾನು. ನೀವು ಮೇಲಿಂದ ಬಂದಾಗ ನಿನ್ನೆ ಮಂಗಳೂರಲ್ಲಿ ಆಯಿತು ಉಳ್ಳಾಳದು ಗಲಾಟೆ, ಬದುಕಿದ್ದಾರೆ, ನಾವು ಸಾಯಿಸಿದ್ದೇವೆ. ಇನ್ನು ನೀವು ಇಲ್ಲಿ ನೋಡಿದ್ರು ಕೂಡ ಸಿಗ್ತದೆ. ಇದೆ ಸರ್, ಇದೆ ನೋಡಿ, ಇಲ್ಲಿ ಇದೆ. ಇಲ್ಲಂತಲ್ಲ, ನಮ್ಮ ರಿಪೋರ್ಟಲ್ಲಿ ಸತ್ತವರ ಪಟ್ಟಿ ಇಲ್ಲ, ನಾವು ಬದುಕಿದವರನ್ನು ಸಾಯಿಸಿದ್ದೇವೆ. ಇಟ್ಸ್ ರಾಂಗ್ ನಮ್ಮ ಇಲಾಖೆಯಲ್ಲಿ. ನಮ್ಮ ಮೀಡಿಯಾದವರು ಅದನ್ನು ಹೈಲೈಟ್ ಮಾಡೋದು ಬೇಡ, ದಯವಿಟ್ಟು ಹೈಲೈಟ್ ಮಾಡೋದು ಬೇಡ. ಈ ರೀತಿದು ಆಗಬಾರ್ದು ಅಂತ ಹೇಳುವಂಥ. ನಾವು ಸತ್ತವರನ್ನು ಸತ್ತಿದ್ದಾರೆ ಅಂತ ಹೇಳೋ, ಬದುಕಿದವರನ್ನು ಸಾಯಿಸೋದು ಬೇಡ. ಅವರಿಗೆ ಬದುಕುವಾಗೆ ನಾವೇನಾದರೂ ಮಾಡುವ. ನಮ್ಮ ಇಲಾಖೆಯ ಮೂಲ ಕಾರ್ಯಕ್ರಮ ಅದೇ. ಈಗ ಗೃಹಲಕ್ಷ್ಮಿಯನ್ನು ನೀವು ಎಷ್ಟು ಯಾರು ತೀರಿ ಹೋಗಿದ್ದಾರೆ ಅವರ ಅಕೌಂಟಿಗೆ ದುಡ್ಡು ಅದನ್ನು ನಾವು ರಿಪೇಂಡ್ ಮಾಡಬೇಕು. ಅದರ ಪ್ರೋಗ್ರೆಸ್ಸನ್ನು ನೆಕ್ಸ್ಟ್ ಮೀಟಿಂಗ್ ಕೊಡಬೇಕು ನೀವು. ಸರಿ, ನೆಕ್ಸ್ಟ್ ಮೀಟಿಂಗ್ಗೆ ಅಲ್ಲಿ ನಿರ್ಣಯದಲ್ಲಿ ಮಾಡಿ. ಈಗ ಸತ್ತವರು ಅವರ ATM ಕಾರ್ಡ್ ಇದ್ದರೆ ತಗೊಂಡು ಹೋಗಿದ್ದಾರೆ, ATM ಇಲ್ಲದವರು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕೂತ್ಕೊಳ್ಳಿ. ಅಲ್ಲ, ಅವರ ಸತ್ತೋದವರು ಮತ್ತೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಇದೆ. ನಮ್ಮ ತಪ್ಪಾಗ್ತದೆ. ಅದು ಯಾರ್ದು ಅಲ್ವಾ? ಈಗ ಇಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ. ನಿನ್ನೆ ಲೀಡ್ ಬ್ಯಾಂಕ್ ಮ್ಯಾನೇಜರನ್ನು ಕರೆಸಿಬಿಟ್ಟು ಅವ್ರದ್ದೆಲ್ಲ ಅಕೌಂಟನ್ನು ಲಾಕ್ ಮಾಡಲಿಕ್ಕೆ ಜಿಲ್ಲೆಯಿಂದ ತೀರ್ಮಾನ ಮಾಡಿದ್ದಾರೆ. ಇನ್ನು ಉಳಿದದಾದರೆ ಉಳಿಯಲಿ ಅಂತೇಳಿ ATM ಕಾರ್ಡ್ ಏನಿದ್ರು ಅದನ್ನು ಬ್ಲಾಕ್ ಮಾಡಿ ಅಂತೇಳಿ ಸೀನಿಯರ್ ಮ್ಯಾನೇಜರಿಗೆ, ಲೀಡ್ ಬ್ಯಾಂಕ್ ಮ್ಯಾನೇಜರಿಗೆ ಹೇಳಿದ್ದೀವಿ ಮೊನ್ನೆ. ನಮ್ಮಲ್ಲಿ ಕೂಡ ಅದು ಗೈಡ್ಲೈನ್ಸ್ ಬರ್ಬೋದು. ಈಗ ಇಲ್ಲಿಗೆ ನಮ್ಮಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ನಮ್ಮ ಇಲಾಖೆಯ ವತಿಯಿಂದ ಮಾಡೋದ್ರಿಂದ ಆ ಇಲಾಖೆಯ ಬೇಸಲ್ಲಿರುವಂಥ ಕಾರ್ಯಕರ್ತರು ಮಾಹಿತಿ ಕೊಟ್ಟರೆ ಅದು ಪರ್ಫೆಕ್ಟ್ ಮಾಹಿತಿ ಅಲ್ವಾ ಸರ್? ಈಗ ಅದನ್ನು ಮಾಡಿ ಅಂತೇಳಿ. ಇದಕ್ಕೆ ದಿನ ಬೇಡ, ನಮಗೆ ವಾರ ಬೇಡ. ಮನಸ್ಸು ಮಾಡಿದರೆ ಇವತ್ತು ನೀವು ಮೀಟಿಂಗ್ ಮಾಡ್ತಾಯಿದ್ರಿ, ನಿಮ್ಮ ಸೂಪರ್ವೈಸರ್ಗೆ ಹೇಳಿ ಅಲ್ಲಿ ನಮ್ಮ MPR ಮೀಟಿಂಗ್ ಆಗಿ ಒಂದು ದಿನ ಅವರು ಚರ್ಚೆ ಮಾಡಿದರೆ ಒಂದು ದಿನದಲ್ಲಿ ಮಾಡ್ಬೋದು. ಸಾಧ್ಯ ಇಲ್ವಮ್ಮ? ಸಾಧ್ಯ ಇಲ್ವಾ? ದುಡ್ಡು ವಾಪಸ್ ಕಟ್ಟುವುದಲ್ಲ, ಸತ್ತವರ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಅದನ್ನು ಪಟ್ಟಿ ಮಾಡಿ. ಯಾರಾದರೂ ಬದುಕಿದರೆ ಅವರನ್ನು ಸಾಯಿಸೋದು ಬೇಡ ಇದರಲ್ಲಿ, ಈ ಪಟ್ಟಿಯಲ್ಲಿ. ಅದನ್ನು ಮಾಡಿ. ಆ ನಡವಳಿಯನ್ನು ನೀವು ಅದನ್ನು ಸರಿಯಾಗಿ ಫಾಲೋಅಪ್ ಮಾಡಿ. ಎಷ್ಟು ದುಡ್ಡು ನಾವು ಎಷ್ಟು ಗುರುತು ಐಡೆಂಟಿಫಿಕೇಷನ್ ಮಾಡಬೇಕು. ಅದು ಬದುಕಿದ್ದಾರೆ ಅಂತ ಹೇಳುವ. ನೆಕ್ಸ್ಟ್ ಅರ್ಜಿ ಕೊಡುವಾಗ ಅವ್ರದ್ದು ಅರ್ಜಿ ಕೊಡಿಸುವ ಬದುಕಿದ್ದಾರೆ ಅಂತ. ಆಗ ಬದುಕಿದ್ದಾರೆ ಅಂತ ಗೊತ್ತಾಗ್ತದೆ. ಈಗ ಜುಲೈ, ನನಗೆ ತಿಳಿದ ಮಟ್ಟಿಗೆ ಜುಲೈ 1ನೇ ತಾರೀಕಿನಿಂದ ಹೊಸ ಅರ್ಜಿಗಳನ್ನು ತಗೊಳ್ಳುವ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತದೆ. ನನಗೆ ತಿಳಿದ ಮಾಹಿತಿ, ಅಧಿಕೃತ ಮಾಹಿತಿ ಅಲ್ಲ. ನಮ್ಮ ಹತ್ರ ಇಲಾಖೆಯಲ್ಲಿ ಆ ಮಾಹಿತಿ ಇರಲಿ. ಅದನ್ನು ಮತ್ತೆ ನಾವು ಹೇಗೆ ಮಾಡೋಣ ಅಂತೇಳಿ ಅದನ್ನು ನಾವು ಸ್ವಲ್ಪ ಕೂತ್ಕೊಂಡು ಯಾವ ಸುಲಭ ರೀತಿಯಲ್ಲಿ ಮಾಡಲಿಕ್ಕೆ ಅದರ ಸಲಹೆಯನ್ನು ತಗೊಳ್ಳೋಣ. ಈಗ ಅದು ನಮ್ಮ ಸತ್ತವರ ಪಟ್ಟಿಯೊಂದು ಕ್ಲಿಯರ್ ಆಗಲಿ. ಮತ್ತು ದುಡ್ಡು ಎಷ್ಟು ವಾಪಸ್ ಕಟ್ಟಿದ್ದಾರೆ, ನೀವು ಕಟ್ಟಿಸಿದೆ, ಅದು ಕೂಡ ಬೇಕು. ನೀವು ಆ ಮಾಹಿತಿಯನ್ನು, ಮರಣ ಹೊಂದಿದವರ ಮಾಹಿತಿಯನ್ನು ಮರಣ ಹೊಂದಿದ ಮಾಹಿತಿ ಇದೆ ಇಲ್ವ ನಮ್ಮ ಅಂಗನವಾಡಿಯಲ್ಲಿ? ನಮ್ಮ ರಿಜಿಸ್ಟ್ರಲ್ಲಿ ಇದೆ ಅಲ್ವಾ? ಅದನ್ನು ತೆಕ್ಕೊಳ್ಳಿಕ್ಕೆ ಏನು ಕಷ್ಟ ಇಲ್ಲ. ಮರಣ ದಾಖಲೆಯಲ್ಲಿ ಉಂಟು. ಮರಣ ಸರ್ಟಿಫಿಕೇಟ್ ಬೇಡ ನಮಗೆ. ನಮ್ಮ ಊರಲ್ಲಿ ನನ್ನ ಪಕ್ಕದ ಮನೆಯಲ್ಲಿ ಸತ್ತಿದ ಮರಣ ಆಗಿದೆ ಅಂತ ನನಗೆ ಗೊತ್ತಿರ್ತದೆ 100%. ಅವ್ರು ಬದುಕಿ ಬರಲಿಕ್ಕೆ ಆಗಲ್ಲ. ಸರಿ ಇದೆ ಅಲ್ವಾ? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CSEET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ,
ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.